ಕಾರ್ಕಳ ಥೀಮ್ ಪಾರ್ಕಿನ ಪರಶುರಾಮ ಪ್ರತಿಮೆ ನಕಲಿಯಾಗಿದ್ದು ಇದು ಇಡೀ ಭಾರತಕ್ಕೆ ಕಾರ್ಕಳ ಶಾಸಕರು ಮಾಡಿದ ವಂಚನೆ, ನಂಬಿಕೆ ದ್ರೋಹ. ಆದ್ದರಿಂದ ಶಾಸಕತ್ವದಿಂದ ಸುನಿಲ್ ಕುಮಾರ್ ಅಮಾನತು ಆಗಬೇಕು ಮತ್ತು ಇದರಲ್ಲಿ ಶಾಮೀಲಾಗಿರುವ ಅಧಿಕಾರಿಗಳನ್ನ ಅಮಾನತು ಮಾಡಬೇಕೆಂದು ಕಾಂಗ್ರೆಸ್ ಮುಖಂಡ ಮಿಥುನ್ ರೈ ಒತ್ತಾಯಿಸಿದ್ದಾರೆ. ಮಂಗಳೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಿಥುನ್ ರೈ, ಪರಶು ಇನ್ನೂ ಚಿರಂಜೀವಿಯಾಗಿದ್ದು ಇಂದು ಕೂಡ ಪರಶು ದೇವರು ಇದ್ದಾರೆ, ಅವರ ಸ್ಮರಣೆ ಮಾಡ್ತೇವೆ. ಇಲ್ಲಿನ ಬಹಳ ದೇವಾಲಯಗಳಿಗೆ ಪರಶುರಾಮನೇ ಅಧಿಪತಿ. ಆದರೆ ಹಿಂದುತ್ವದ ಭಾಷಣ ಮಾಡುವವರು ಪರಶುರಾಮ ವಿಗ್ರಹ ವಿಚಾರದಲ್ಲಿ ಇಷ್ಟು ದೊಡ್ಡ ಮೋಸ ಆಗುವಾಗ ಯಾಕೆ ಮಾತನಾಡ್ತಿಲ್ಲ? ಈ ಸಂದರ್ಭದಲ್ಲೂ ಧ್ವನಿ ಎತ್ತದಿದ್ದರೆ ದೇವರಿಗೆ ಮಾಡುವ ಅವಮಾನವಾಗಿದೆ. ಶಾಸಕ ಸುನಿಲ್ ಕುಮಾರ್ ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡಿದ್ದಾರೆ ಎಂದರು. ಈ ವೇಳೆ ವಿಶ್ವಾಸ್ ದಾಸ್, ಅನಿಲ್ ಪೂಜಾರಿ, ಪ್ರವೀಣ್ ಚಂದ್ರ ಅಳ್ವಾರ್, ರಾಕೇಶ್ ದೇವಾಡಿಗ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಇದು ಅಂದಿನ ದಿವಸ ನಡೆದಂತಹ ಕಾರ್ಯಕ್ರಮ, ಪರಶುರಾಮ ಥೀಮ್ ಪಾರ್ಕಿನ ಉದ್ಘಾಟನೆ ಕಾರ್ಯಕ್ರಮ. ಈ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಅಂದಿನ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಸಾಹೇಬರು, ಉಡುಪಿ ಸಂಸದರಾದಂತಹ ಶೋಭಾ ಕರಂದ್ಲಾಜೆ ಅವರು, ಸಿ.ಟಿ. ರವಿ ಅವರು, ಅಂಗಾರರವರು, ಮಂಗಳೂರು ಉಸ್ತುವಾರಿ ಸಚಿವರು, ಕೆಲವು ಚಲನಚಿತ್ರ ನಟರಾದಂತಹ ನಮ್ಮ ರಿಷಬ್ ಶೆಟ್ಟಿ ಅವರು ಕೂಡ ಹಾಗೂ ಇನ್ನಿತರ ಗಣ್ಯರನ್ನು ಕರೆಸಿ ಬಹಳಷ್ಟು ದೊಡ್ಡ ವಿಜೃಂಭಣೆಯ ಕಾರ್ಯಕ್ರಮವನ್ನು ಅಂದಿನ ದಿವಸ ನಡೆಸಿದ್ದರು. ಆ ಕಾರ್ಯಕ್ರಮಕ್ಕೆ ಪ್ರವಾಸೋದ್ಯಮ ಇಲಾಖೆಯಿಂದ 2 ಕೋಟಿ ರೂಪಾಯಿ, ಇನ್ನಿತರ ಇಲಾಖೆಯಿಂದ ಉದ್ಘಾಟನೆಗೆ ಬಹಳಷ್ಟು ಖರ್ಚು ಕೂಡ ಮಾಡಿದ್ರು. ನಾವು ಕೂಡ ಸಂತೋಷ ಪಟ್ಟಿದ್ದೀವಿ. ಪರಶುರಾಮ ಥೀಮ್ ಪಾರ್ಕ್ ಆಗುವುದು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಹೆಮ್ಮೆ ತರುವಂಥ ವಿಚಾರ. ಯಾಕೆಂದರೆ ಪರಶುರಾಮ ದೇವರ ಸೃಷ್ಟಿಯಿಂದ ಇವತ್ತು ನಾವೆಲ್ಲ ಈ ಮಣ್ಣಿನಲ್ಲಿ ಹುಟ್ಟಿ ಬೆಳೆದು ಈ ಮಣ್ಣಿನಲ್ಲಿ ನಾವು ಇರುವುದಕ್ಕೆ ಮೂಲ ಕಾರಣ ಯಾರಂತ ಹೇಳಿದ್ರೆ ಪರಶುರಾಮ ದೇವರು. ಯಾಕೆ ಮುಖ್ಯಮಂತ್ರಿಗಳು ಇಂಥ ಅನಧಿಕೃತವಾದಂತಹ ಒಂದು ಕಾಮಗಾರಿಕೆ ಚಾಲನೆ ಕೊಡ್ಲಿಕ್ಕೆ ಬಂದರು? ಇದೇ ಅನಧಿಕೃತವಾಗಿ ಯಾರಾದ್ರೂ ಗೋಮಾಲ ಜಾಗೆಯಲ್ಲಿ ಯಾರಾದ್ರೂ ಒಂದು ಕೆಲಸ ಕಾರ್ಯ ಮಾಡ್ತಿದ್ದಿದ್ರೆ ಇವತ್ತು ಅವನಿಗೆ ಏನ್ ಶಿಕ್ಷೆ ಆಗ್ತಿತ್ತು?